ಗಂಗೊಳ್ಳಿಯ ಹಳೆಯ ಅಲಿವೆ ಪ್ರದೇಶದ ಸಮುದ್ರದಲ್ಲಿ ಮಂಗಳವಾರ ದೋಣಿ ಮಗುಚಿ ಬಿದ್ದು ನಾಪತ್ತೆಯಾಗಿದ್ದ 3 ಪೈಕಿ 2 ಮೀನುಗಾರರ ಮೃತದೇಹ ಬುಧವಾರ ಪತ್ತೆಯಾಗಿದೆ. ಸಮುದ್ರದಲ್ಲಿ ನಾಪತ್ತೆಯಾಗಿದ್ದ ಮೀನುಗಾರರಾದ ಜಗನ್ನಾಥ ಕಾರ್ವಿ ಅವರ ಮೃತದೇಹವು ಬುಧವಾರ ಸಂಜೆ ಕೋಡಿ ಬೀಚ್ನ ಕಿನಾರೆ ಬಳಿ ಹಳೆ ಅಲಿವೆ ಸಮೀಪ ಪತ್ತೆಯಾಗಿದೆ. ಮತ್ತೋರ್ವ ಲೋಹಿತ್ ಕಾರ್ವಿ ಅವರ ಮೃತದೇಹ ಬುಧವಾರ ಮುಂಜಾನೆ ಕುಂದಾಪುರದ ಕೋಡಿ ಲೌಟಸ್ ಬಳಿಯ ಸಮುದ್ರ ತೀರದಲ್ಲಿ ಪತ್ತೆಯಾಗಿತ್ತು. ಗಂಗೊಳ್ಳಿ ಬಂದರಿನಿಂದ ಜುಲೈ 15ರಂದು ಬೆಳಿಗ್ಗೆ ಮೀನುಗಾರಿಕೆ ತೆರಳಿದ್ದ ನಾಡದೋಣಿ ಸಮುದ್ರದ ಅಲೆಯ ರಭಸಕ್ಕೆ ಸಿಲುಕಿ ಮಗುಚಿ ಬಿದ್ದು 4 ಮೀನುಗಾರರ ಪೈಕಿ ಓರ್ವ ಈಜಿ ದಡ ಸೇರಿದರು. ಜಗನ್ನಾಥ ಕಾರ್ವಿ, ಲೋಹಿತ್ ಕಾರ್ವಿ ಮತ್ತು ಸಿಪಾಯಿ ಸುರೇಶ್ ಕಾರ್ವಿ ನಾಪತ್ತೆಯಾಗಿದ್ದರು. ಇವರಲ್ಲಿ 2 ಪತ್ತೆಯಾಗಿದ್ದು ಸುರೇಶ್ ಕಾರ್ವಿ ಅವರ ಸುಳಿವು ಲಭ್ಯವಾಗಿಲ್ಲ. ಶೋಧ ಕಾರ್ಯ ಮುಂದುವರೆದಿದೆ. ಕಾಣೆಯಾದವರನ್ನ ಪತ್ತೆ ಹಚ್ಚಲು ಡ್ರೋನ್ ಮೂಲಕ ಶೋಧ ಕಾರ್ಯ ನಡೆಸಲಾಗಿದೆ.